ಚಕ್ರವರ್ತಿ ಸ್ವಾಮಿ ಪ್ರಾಣಮಾನಿ ಪರಶುಪತಿ ತಾಯಿ ಬತ್ತ ಕೇಳುವರೆ ಈ ಪರಸು ಪತ್ಯರಗ ಕಾರಣ ಇರು ಸ್ವಾಮಿ ಮಟ್ಟ ಬರೆಯರ್ಗಳ ಕಾರಣ ಇರು ಒಂಜಿ ಪಡ್ತದ ಮುರುಗ ಗೋಂಟೆಗೆ ಬಂದು ಕಾಡಿಗೆ ಬತ್ತರಿಗೆ ಎಂಕ್ಲ ಆಶ್ರಮಕ್ಕೆ ಬತ್ತರಿ ಒಡನಾಥ ಕುಬಲ ಸೇರಿ ಸರಿ ಅಂಡ ಇಂದು ವೈರ್ದ ಅಣ್ಣನ ಕೇಳರಿ ಆ ಪಡ್ತದ ಏನ್ ನಮ್ಮ ದೇನ್ ಧ್ವಜರಿಗೆ ಆ ದೇನ್ ಎಂಕ ಮಾಡೋದು ಕೇಳರಿಗೆ ಸರಿ ಒರೆ ರಾಪೂಜಿ ಬಣ್ಣಗೆ ಬಲತ್ಕಾರ ಹೋಯ್ತು ಬತ್ತರಿಗೆ ಮಹಾತ್ಮರೇ ಏನ್ ನಮ್ಮೇರಿ ಮಹಾಮುನಿಪೆ ಮುನಿಪೋತ್ತಮೆ ಅಂತಿನ ಮುನಿಪೋತ್ತಮಗೆ ದೇವೇಂದ್ರ ಕುರ್ನಂತಿನ ದೇನು ಆ ದೇನು ಮುನಿ ಆಶ್ರಮ ಇಪ್ಪಡು ಹೊರತು ಈರ್ನಂತಿನ ಅರಸು ಆಳ್ವಿಕೆ ಇಪ್ಪಡು ಅಂಚಾದಿ ಬ್ರಾಹ್ಣ ಎನಿಸಿದ ಯಾನಿ ಇಡಮುಟ್ಟ ಬತ್ತೆ ಯಾನ ಯುದ್ಧ ಮನ್ಪುಜಿ ಸ್ವಾಮಿ ಮೇ ಬ್ರಾಹ್ಣೇರಿ ಏಪಳ ದಾನ ರೂಪಡಿ ಬೇಡಲಿಗೆ ಅಂಚಾದಿ ಬ್ರಾಹ್ಣೆ ಮಾಣೆ ಅಂಚನೆ ಯಾನು ಯುದ್ಧ ಮನ್ಪಡಿದು ಈರಡ ದಾನ ರೂಪಡು ದೇನನ್ನು ಕೇಳ ಸ್ವಾಮಿ ಅಂಕೆ ಬ್ರಾಹ್ಮಣರಿ ನಿಖಲ ಸರಿ ಕೊರಿಯರ್ಲ ಬೇಡಿಯರ್ಲ ನಿಖಲ ಸಮರ್ಥರಿ ಸತ್ಯ ಯಾನು ಕ್ಷತ್ರಿಯರಿ ಕೇಳಿ ಕೊರಿಯರ ಮಾತ್ರ ಸಮರ್ಥ್ಯ ಸರಿ ಆಂಡ ಊರೊಣ ಕಾಪುನಲ್ಪ ಅರಸು ಏರಿ ಎಡ್ಡೆ ವಸ್ತುಲು ಅರಸುಗು ಸೇರುಡು ಈ ನ್ಯಾಯನ ತುಂಬುದೇತಿ ಜಪದಗನಿ ಆಶ್ರಮನಂತೆ ದೇನನು ಕೊಡತ್ತೆ ಒಂಜಿ ದೇನುಗು ಬೋಡಾತಿ ಸಾವಿರ ದೇನನು ಕೊರುವೆ ಅಯ್ಯನ ಕೊರ್ಪುಜಿ ಈ ಪಾತ್ರೆರನು ಅವುಲ್ಲ ಪಂತೆ ಮುಳ್ಳ ಪಂತೆ ಬೋಡ್ಚಿ ಬೋಡ್ಚಿ ದೇನು ಕೊರ್ಪುಜಿ ನಿನ್ನ ತರಕಾಡರ್ದು ಬಾತ್ರು ಪ್ರಾಣ ಮನೆ ಅಂತ ಏನು ಕೇಂದ್ರ ಏನು ಕೊರ್ಪುಜೈ ಯಾನು ಯಾರು ಯಾರು ನಾಯ ಬರ್ತದೆ ಅಣ್ಣ ಯಾನು ಬತ್ತ ನಿನ್ನ ಉದ್ದೇಶ ಎಂಜಿನ ಈ ದೇನು ಎಂಕಲ ಆಶ್ರಮಕ್ಕೆ ಸೇರುಡು ನಮ್ಮೇಲೆ ಸಂತೋಷ ಪಡೋಡು ಆಯ್ಕೆ ಪಡೋದು ದೇನು ಹೋಯ್ತು ಆಶ್ರಮ ಹೋಗ್ಬೇಕು ನಮ್ಮೇಲೆ ಸಂತೋಷ ಪಡಿದ್ರು ಆಸೆ ಬರ್ತಲ್ಲ ನಮ್ಮೇಲೆ ತಲೆ ಕಡ್ತಾರೆ ಮುಳ್ಳು ತಲೆ ಕಡ್ತದೆ ರುಂಡ ಒಂಜಿ ಸರಿ ನೋಡಾತೀನಿ
ಶರೀರ ಮುಕ್ಕಂಜಿ ಬಾಗಡಾದ್ರಿ ಅಪಾನ ನಮ್ಮೇರ ತರಗಡ್ತಾಗಲಿ ಯಾರು ಕ್ಷತ್ರಿಯ ಜೋಕಳು ಅಲ್ಲಿ ಪಡೆದು 21 ಸರ್ತಿ ಭೂ ಪ್ರದರ್ಶನವಂತೆ ಕ್ಷತ್ರಿಯರ ವಂಶನೇ ನಾಶ ಮಾಡ್ಕೊಂಡು ಮಾಡಿದ್ವಿ ಪೂರ ತಿರುಗಾಡ ಬಂದದ್ದು ಮತ್ತೆ ಅಂಡ ಇನ್ನಿತ್ತ ದಿನ ಕಾಣಗ ಪವಿತ್ರ ಸುದೆ ಈ ನದಿ ತೀರಗ ಬತ್ತಿ ಸಾತಿಗೆ ತಾನು ಹೆಂಗೆ ಕೊಂಚ ಮನಸ್ಸಿದೆ ಆಲೋಚನೆ ತೋಜನ್ನು ಅಂಚಾದೆ ಈ ಪರಶುನು ಹೊರ ನೀರಿನ ಮುಲ್ಕಾದೆಪ್ಪೆ ದಾದ ಒಂದೆಂದು ಆನಿಂಜಿ ಪತ್ತದು ಅಪ್ಪೆನ ತರಗರ್ದನ ನೆತ್ತರಿ ಎನ್ನ ಪರಶುನು ಅಂಚನೆ ಹೊರಿದಿತ್ತೀನಿ ಇನಿ ಈ ಪವಿತ್ರ ತೀರ್ಥೋಡು ಪರಶುನು ಮುರುಕಾಯಿ ಸಾತಿಗೆ ನೆತ್ತರದ ಕಲೆ ಮಾಜಿದು ಪೋಡು ಅಪ್ಪಗಣ ಇನಿಕ್ಕೆ ರಾಮಗೆ ಅಪ್ಪನ ಕೆರ್ನಂಜಿನ ಪಾಪ ಶ್ರೀ ಹತ್ಯ ಪಾಪ ಇಂಕ ಬಾದಿ ಸಾವುಜಿ ಎನ್ನ ಪಾಪ ಪೂರ ಮಾಯ ಅದು ಪೋಯ್ಲೆ ಕಾಂಡ್ರಿ ಅಂಡ ಯಾನ್ ಏರು ಯಾನ್ ದಾಯ ಮಾಡದು ಈ ಭೂಮಿ ಬತ್ತೆ ಕಾರಣ ಉಂಡು ಆನಿಂದಿ ಪೊರ್ತಡು ಎನ್ನ ಕಿರುಬೆರಳಿ ಸುದರ್ಶನೆ ಅಹಂಕಾರಿಯಾಯಿ ಯಾನೇ ಮೇಲೆ ಏನರ್ದು ಬುಕ್ಕ ದಾಳ ಇಜ್ಜಿ ಅಹಂಕಾರ ಮೇಲೆ ತಲೆ ಕಡೆ ಅರ್ದು ಬೋಧಿಸಿದ್ರು ಆನಿ ಮಹಾವಿಷ್ಣು ಯಾರು ಆಗ ಶಾಪ ಕೊರಿಯೆ ಈ ವೈಕುಂಠಕ್ಕೆ ಯೋಗ್ಯ ಎತ್ತಿ ಪೋ ಕರ್ಮ ಮುಬಿಡು ಮಾನವಾದ ಪುಟ್ಲ ಬಂದು ಅವೇ ಪ್ರಕಾರವಾದ ಈ ಕಾರ್ತಿವೀರ್ಯ ಕೃತವೀರ್ಯಗೆ ಮಗೆಯಾದ ಈ ಮಹೇಶ್ಪತಿ ಪುರಟು ಪುಟ್ಟುಂಡೆ ಆನೆ ಎನ್ನ ಕಾರಮದಲ್ಲಿ ಕೇಣುಂಡೆ ದೇವರೇ ಎನ್ನ ಶಾಪಗೆ ಮರುಶಾಪ ಇಜ್ಜೆ ಆನೆಯ ಒಂಜಿ ಪಾತ್ರೆ ಕೊಡ್ತಿದ್ದೆ ಕಾರ್ತಿವೀರ್ಯ ಏಪ ಪ್ರಾಣರಿಗೆ ಈ ಹಿಂಸೆ ಕೊರ್ಪಣ ಆನೆಗೆ ನಿನ್ನ ಶಾಪ ವಿಮೋಚನೆಗೆ ಯಾನೇ ಭೂಮಿಗೆ ಜತ್ತು ಬರ್ಪೇನೆ ಅಯ್ಯದಾದ್ರೆ ರೇಣುಕಾದೇವಿನ ಪುಣ್ಯ ಗರ್ಭಡು ಮಹಾವಿಷ್ಣುವಿನ ಜೇನು ಅವತಾರ ತಾಳ್ದು ಭಾರ್ಗವ ರಾಮಾದಿ ಈ ಭೂಮಿಗೆ ಬತ್ತೆ ಅಂಡ ಸುದರ್ಶನ ಶಾಪ ವಿಮೋಚನೆ ಮಂತದು ಅಯ್ಯ ವೈಕುಂಠಗೂ ಸೇರಿ ಅಪ್ಪ ಯಾರು ವೈಕುಂಠ ಹೋಡ್ಚ ಹೋಡು ಛೇ ವೈಕುಂಠದ ಬಣ್ಣಗೆ ಬಜ್ಜಿಕಾಯಿ ಇಟ್ಟು ಬತ್ತೆ ಗಣಪತಿಗೆ ಪರಶುವೆಂಕದ ಕಡೆ ಈ ಪರಶುವೆಂಕ ವೈಕುಂಠಗ ಅಗತ್ಯ ಉಂಡ ಖಂಡಿತ ಅದ್ಲ ಇಜ್ಜಿ ಅಪಗಡ ಈ ಪರಶುನ ದಾನ ಮಾಡ್ಪಡಿ ತೋಜೊಂದು ಪೂರ 4 ಮೀಟರ್ ನೀರು ಅಪಗಡ ಈ ನೀರ್ದ ಮಧ್ಯೋಡು ಒಂತೆ ಎತ್ತರ ಪ್ರದೇಶ ಉಂಡು ಈ ಎತ್ತರ ಉಂಟು ಈ ಪರಶುನ ಹಾಕುವೆ ನೀರದ ಮಧ್ಯಕ್ಕೆ ಏನು ಪರಸುಂದಕ್ಕೆ ದಾದ ವಸ್ತೆಂದು ನೀರು ಪೂರ ದೂರ ದೂರ ಹೋದು ಒಂದು ಭೂಮಿ ಸೃಷ್ಟಿಯಾಡಿ ಅಪಗಡ ಈ ಭೂಮಿ ಪರಶುರಾಮ ಸೃಷ್ಟಿ ನಾನದು ಈ ಭೂಮಿನ ತುಳುನಾಡು ಪಂಪುಣಾಡಿ ಬಾ ಜೋಕದಾಗಲಿ ಲೋಕದಾಗ ನಂಬಂತ ಬರಡ ಪಂಪುಣಾಡಿ ಪಕ್ಷಿ ಜಾತಿಗಳೆಲ್ಲ